ನನಗೊಂದು ಹುಡುಗಿ ಪ್ರೀತಿ ಮಾಡಿದ್ಲು. ಆ ಹುಡುಗಿ ಕೂಡ ಅವಳದ ಅನುಭವನೂ ಕೂಡ ತುಂಬ ಚೆನ್ನಾಗೇ ಇತ್ತು. ಅಥವಾ ನನ್ನ ಅದೃಷ್ಟ ಅದು. ಅವಳಿಗೊಂದು ಮದ್ಯದ ಅಂಗಡಿ ಇತ್ತು ಅವರ ಅಪ್ಪನಿಗೆ. ನಾನು ನನ್ನ ಪ್ರೀತಿ ತೋರಿಸೋದಕ್ಕೆ ಕೈಯಲ್ಲಿ ಗುಲಾಬಿ ಹೂವು ಹಿಡ್ಕೊಂಡೋದ್ರೆ ಅವಳು ಮನೆಯಿಂದ ಅವರ ಅಪ್ಪನ ಅಂಗಡಿಯಿಂದ ಮದ್ಯದ ಬಾಟ್ಲನ್ನು ತಂದು ಕೊಡ್ತಾ ಇದ್ಲು. ಹೀಗೆ ಮದುವೆ ಆದೆ. ಕುಡಿಯೋದು ನಿಲ್ಲಿಸಿಲ್ಲ. ಫಸ್ಟಿಗೆ ಹೆಣ್ಮಗು ಆಯಿತು ನನಗೆ. ಹೆಣ್ಣು ಮಗು ಆಯಿತು ಅಲ್ಲ ಅಂತ ಹೇಳಿಬಿಟ್ಟು ದುಃಖದಿಂದ ಕುಡಿದೆ. ಆಮೇಲೆ ಗಂಡು ಮಗು ಆಯಿತು. ಈಗಲೂ ಅಷ್ಟೇ, ಗಂಡು ಮಗು ಆಯಿತು ಅಂತ ಹೇಳಿ ಸಂತೋಷದಿಂದ ಕುಡಿದೆ. ಸಂತೋಷದಲ್ಲೂ ಕುಡಿತಾ ಇದ್ದೆ, ದುಃಖದಲ್ಲೂ ಕುಡಿತಾ ಇದ್ದೆ. ದಿವ್ಯವಾಣಿ ಕೇಳುಗರೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದಿನ ದಿನ ಶುಭದಾಯಕವಾಗಿರಲಿ. ದೈವಿ ವಾಕ್ಯದೊಂದಿಗೆ ಇಂದಿನ ದಿನವನ್ನು ಪ್ರಾರಂಭಿಸೋಣ. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿ ಬಂದುದು ಅದೆಂತಹ ಭಾಗ್ಯ. ನಿನ್ನ ವಂದನೆಯ ಧ್ವನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಂಬಿ ಧನ್ಯಳಾದೆ ನೀನು. ಪ್ರತಿ ಕ್ರೈಸ್ತ ಬದುಕಿನಲ್ಲಿ ಈ ಮಾತುಗಳು ಅರ್ಥಗರ್ಭಿತ. ಈ ಮಾತುಗಳನ್ನು ಪ್ರತಿಯೊಬ್ಬರೂ ಹೇಳಲೇಬೇಕು. ಕೆಲವು ವರ್ಷಗಳ ಹಿಂದೆ ಆಲ್ಕೋಹಾಲಿಕ್ ಅನಾನಿಮಸ್, ಮದ್ಯವ್ಯಸನಿಗಳ ಸಂಘ, ಇದಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿ ಒಬ್ಬ ತನ್ನ 1 ವರ್ಷದ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದ. 1 ವರ್ಷದ ಬರ್ತ್ಡೇ ಅಂತ ಹೇಳಿದ್ರೆ 33 ವರ್ಷದ ವ್ಯಕ್ತಿ. ಈಗ ಅವನು 34ನೇ ವರ್ಷದಲ್ಲಿದ್ದಾನೆ. ತನ್ನ 1 ವರ್ಷದ ಹುಟ್ಟುಹಬ್ಬವನ್ನು ಆ ಮದ್ಯವ್ಯಸನಿಗಳ ಸಮೂಹದಲ್ಲಿ ಆಚರಿಸ್ಕೊಳ್ತಾ ಇದ್ದ. ಕಾರಣ ಅವನು 1 ವರ್ಷ ಆಗಿತ್ತು ಕುಡಿಯೋದನ್ನು ಬಿಟ್ಟು. ಅವನು ತನ್ನ ಜೀವನವನ್ನು ಹಂಚಿಕೊಳ್ತಾ ಇದ್ದ, ಬೇರೆಯವರಿಗೂ ಕೂಡ ನೆರವಾಗಬಹುದು ಅಂತ. ಅವನು ತನ್ನ ಅನುಭವವನ್ನು ಪ್ರಾರಂಭಿಸಿದ. ನಾನು ಕುಡಿತಾ ಇರಲಿಲ್ಲ. PUC ಆದಮೇಲೆ ಡಿಗ್ರಿಗಂತ ನನಗೆ ಹಾಸ್ಟೆಲಿಗೆ ಸೇರಿಸಿದ್ರು. ಹಾಸ್ಟೆಲಲ್ಲಿ ನಾನು ಜೊತೆಗಿದ್ದೆ. ನನ್ನ ಸಹಪಾಠಿಗಳು ಅದು ಇದು ಏನೋ ಕುಡಿತಾ ಇದ್ರು. ನೀನು ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಬೇಸಿಕ್ ಡ್ರಿಂಕ್ಸ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಿಯರ್ ಆತನಿಗೆ ತಂದು ಕೊಟ್ಟರು. ಫಸ್ಟಿಗೆ ಏನೋ ಒಂಥರ ಆಯಿತು. ಆಮೇಲೆ ದಿನದಿಂದ ದಿನಕ್ಕೆ ಅದು ನನಗೆ ಇಷ್ಟ ಆಗಕ್ಕೆ ಶುರು ಆಯಿತು. ನಾನು ಕೂಡ ಕುಡಿಯೋದಕ್ಕೆ ಪ್ರಾರಂಭಿಸಿದೆ. ಅದಾದಮೇಲೆ ಅಷ್ಟಕ್ಕೆ ನನಗೆ ಸರಿ ಆಗ್ತಾ ಇರಲಿಲ್ಲ. ಅವ್ರು ಏನು ಕುಡಿತಾ ಇದ್ರು ಅದನ್ನು ಕೂಡ ಕುಡಿಯೋದಕ್ಕೆ ಪ್ರಾರಂಭಿಸಿದೆ. ನಂದು ಅದೃಷ್ಟ ಅಂತ ತಿಳ್ಕೊಳತ್ತೆ. ನನಗೊಂದು ಹುಡುಗಿ ಪ್ರೀತಿ ಮಾಡಿದ್ಲು. ಆ ಹುಡುಗಿ ಕೂಡ ಅವಳದ ಅನುಭವನೂ ಕೂಡ ತುಂಬ ಚೆನ್ನಾಗೇ ಇತ್ತು. ಅಥವಾ ನನ್ನ ಅದೃಷ್ಟ ಅದು. ಅವಳಿಗೊಂದು ಮದ್ಯದ ಅಂಗಡಿ ಇತ್ತು ಅವರ ಅಪ್ಪನಿಗೆ. ನಾನು ನನ್ನ ಪ್ರೀತಿ ತೋರಿಸೋದಕ್ಕೆ ಕೈಯಲ್ಲಿ ಗುಲಾಬಿ ಹೂವು ಹಿಡ್ಕೊಂಡೋದ್ರೆ ಅವಳು ಮನೆಯಿಂದ ಅವರ ಅಪ್ಪನ ಅಂಗಡಿಯಿಂದ ಮದ್ಯದ ಬಾಟ್ಲನ್ನು ತಂದು ಕೊಡ್ತಾ ಇದ್ಲು. ಹೀಗೆ ಮದುವೆ ಆದೆ. ಕುಡಿಯೋದು ನಿಲ್ಲಿಸಿಲ್ಲ. ಫಸ್ಟಿಗೆ ಹೆಣ್ಮಗು ಆಯಿತು ನನಗೆ. ಹೆಣ್ಣು ಮಗು ಆಯಿತು ಅಲ್ಲ ಅಂತ ಹೇಳಿಬಿಟ್ಟು ದುಃಖದಿಂದ ಕುಡಿದೆ. ಆಮೇಲೆ ಗಂಡು ಮಗು ಆಯಿತು. ಈಗಲೂ ಅಷ್ಟೇ, ಗಂಡು ಮಗು ಆಯಿತು ಅಂತ ಹೇಳಿ ಸಂತೋಷದಿಂದ ಕುಡಿದೆ. ಸಂತೋಷದಲ್ಲೂ ಕುಡಿತಾ ಇದ್ದೆ, ದುಃಖದಲ್ಲೂ ಕುಡಿತಾ ಇದ್ದೆ. ಹೀಗೆ ಜೀವನ ಫುಲ್ ಹಾಳಾಗಿ ಹೋದ್ಮೇಲೆ ತಂದೆ ತಾಯಿಗಳು ಎಲ್ಲರೂ ನನ್ನನ್ನು ಬಿಟ್ಟರು. ಯಾಕೋ ಜೀವನ ಬದಲಾವಣೆ ಆಗಬೇಕು ಅಂತ ಬಯಸಿದೆ. ಇವತ್ತು ನಾನು ಬದಲಾವಣೆ ಆಗಿ ಇಲ್ಲಿ ನಿಂತಿದ್ದೀನಿ, ಹೊಸಬನಾಗಿದ್ದೀನಿ.
ಆಗ ಅಲ್ಲಿದ್ದಂಥ ಆತನ ಮಡದಿ ನಿಂತ್ಕೊಂಡು ಹೇಳಿದ್ಲು, ತನ್ನ ಅನುಭವವನ್ನು ಹಂಚ್ಕೊಂಡ್ಲು. ಗಂಡ ಕುಡಿಯೋದನ್ನು ನೋಡಿಬಿಟ್ಟು ಒಂದು ಸತಿ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂಬುದಾಗಿ ತವರಿಗೆ ಹೋಗಿದ್ದೆ. ತವರಲ್ಲಿ ಅಮ್ಮನ ತೊಡೆಯ ಮೇಲೆ ಮಲ್ಕೊಂಡಿದ್ದೆ, ಕೊನೆಯ ಬಾರಿ ಅಂತ ಯೋಚನೆ ಮಾಡಿದ್ದೆ. ಅಮ್ಮ ನನ್ನ ತಲೆ ಮೇಲೆ ಕೈಯನ್ನಿಟ್ಟು ಮೆತ್ತಿಗೆ ಹೇಳಿದ್ಲು, ಎಲ್ಲ ಸರಿಯಾಗತ್ತೆ, ದೇವರಲ್ಲಿ ನಂಬಿಕೆ ಇಡು, ಎಲ್ಲ ಸರಿಯಾಗತ್ತೆ, ದೇವರಲ್ಲಿ ನಂಬಿಕೆ ಇಡು. ಆ ಮಾತುಗಳು ಇವತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿದೆ. ನನ್ನ ತಾಯಿ ಅಂದು ಎಲ್ಲ ಸರಿಯಾಗತ್ತೆ, ದೇವರಲ್ಲಿ ನಂಬಿಕೆ ಇಡು ಅಂತ ಹೇಳದೇ ಇದ್ದರೆ ಇವತ್ತು ನಾನು ಇಲ್ಲಿರ್ತಿದ್ದಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳಲ್ಲೂ ಕೂಡ ಇದೇ ಸನ್ನಿವೇಶಗಳು ಇರಬಹುದು. ಅನೇಕ ಕುಟುಂಬಗಳಲ್ಲಿ ಇದೇ ಸಂದರ್ಭಗಳು ಇರಬಹುದು. ಅನೇಕ ಬಾರಿ ನಮ್ಮನ್ನು ಅನೇಕರು ರಕ್ಷಿಸಿರಬಹುದು. ನಂಬಿಕೆ ಇಡು, ದೇವರು ನಿನ್ನನ್ನು ಕಾಯ್ತಾರೆ. ಈ ನಂಬಿಕೆಗೆ ವಿಚಿತ್ರ ಆಯಾಮಗಳಿವೆ, ವಿಭಿನ್ನ ಆಯಾಮಗಳಿವೆ. ನಂಬಿಕೆ ಅಂದರೆ ನಾನು ನೀನು ತಿಳ್ಕೊಂಡಂತಹ ಶಬ್ದವಲ್ಲ. ನಂಬಿಕೆ ಅಂದರೆ ನಾವು ದಿನನಿತ್ಯ ಬಳಸುವಂತಹ ಪದ ಅಲ್ಲ. ಹಿಬ್ರು ಭಾಷೆಯಲ್ಲಿ ಒಟ್ಟು 7 ಪದಗಳಿವೆ. 7 ಕೂಡ ಅಲ್ಲಿ ಇಲ್ಲಿ ಹೊಂದಾಣಿಕೆ ಆಗೋದ್ರಿಂದ 4 ಪದಗಳಲ್ಲಿ ಆ ನಂಬಿಕೆ ಎನ್ನುವಂತಹ ಪದವನ್ನು ಬಣ್ಣಿಸ್ಬೋದು. ಮೊದಲನೆಯ ಪದ ಆಮಾನ್ ಎನ್ನುವಂಥದ್ದು. ಆಮಾನ್ ಅಂತ ಹೇಳಿದ್ರೆ ಹಿಬ್ರು ಭಾಷೆಯಲ್ಲಿ ಸುದೃಢ ಕರಗಳು, ದೃಢವಾದ ಕರಗಳು. ನಂಬಿಕೆ ಇಲ್ಲಿ ಅಂತ ಹೇಳಿದ್ರೆ ಆ ಒಂದು ಕೈ ನಮ್ಮನ್ನ ಕಾಯ್ತದೆ. ಒಂದು ಅಬಲವಾದ ಮಗು ತನ್ನ ಕೈಗಳನ್ನು ತಂದೆ ಕೈಗಳಲ್ಲಿ ಕೊಡ್ತದೆ. ಮಗು ಕೈಗಳನ್ನು ತಂದೆ ಹಿಡ್ಕೊಂಡಿದ್ದಾರಂತ ಹೇಳಿದ್ರೆ ಆ ಮಗು ಸುರಕ್ಷಿತ. ಯಾವ ತಂದೆಯ ಕೈಗಳಲ್ಲಿ ಮಕ್ಕಳ ಅಥವಾ ಮಗುವಿನ ಕೈ ಇದೆಯೋ ಆ ಮಗುವಿಗೆ ಹೆದರಿಕೆ ಅಗತ್ಯ ಇಲ್ಲ, ಆ ಮಗು ಹೆದರ್ಬೇಕಂತ ಇಲ್ಲ. ಆಮಾನ್ ಅಂತ ಹೇಳಿದ್ರೆ ಸುದೃಢ ಕರಗಳು. ದೇವರ ಗುಣವನ್ನು ಅರಿತು ಅವರು ನಮ್ಮನ್ನ ಪ್ರೀತಿಸ್ತಾರೆ, ಅವರು ದಯಾಮಯಿ, ಅವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅನ್ನುವಂಥದ್ದು ಆಮಾನ್ ಪದದ ಅರ್ಥ. ನೀನೇ ಎಲ್ಲ, ನಿನ್ನಿಂದನೇ ಎಲ್ಲ, ನಿನ್ನಲ್ಲಿ ನಾನು ವಿಶ್ವಾಸ ಇಟ್ಟಿದ್ದಾದ್ರೆ, ನಂಬಿಕೆ ಇಟ್ಟಿದ್ದಾದ್ರೆ ನನಗೇನೂ ಕೆಟ್ಟದಾಗಲ್ಲ. ದೇವರ ಸುದೃಢ ಕರಗಳಲ್ಲಿ ನಮ್ಮ ನಂಬಿಕೆ ಇಟ್ಟರೆ ಅದು ಆಮಾನ್ ಎನ್ನುವಂತಹ ಪದ. ಆದಿಕಾಂಡದಲ್ಲಿ ನಿಮಗೆ ಗೊತ್ತಿದೆ, ಅಬ್ರಹಾಮ ಬಲಿ ಕೊಡೋದಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಕೈಗಳಲ್ಲಿ ಅವನ ಮಗ ಇದ್ದಾನೆ, ಇಸಾಕ. ಇಸಾಕನಿಗೆ ಮುಂದೆ ಏನಾಗತ್ತೋ ಗೊತ್ತಿಲ್ಲ, ಅಬ್ರಹಾಮನಿಗೂ ಕೂಡ ಮುಂದೆ ಏನಾಗತ್ತೋ ಗೊತ್ತಿಲ್ಲ. ಅಬ್ರಹಾಮ ತನ್ನ ಕರಗಳನ್ನು ದೇವರ ಕರಗಳಲ್ಲಿ ಇಟ್ಟಿದ್ದಾನೆ, ನಂಬಿಕೆಯಿಂದ ಮುಂದೆ ಹೋಗ್ತಾ ಇದ್ದಾನೆ. ಇಸಾಕ ತನ್ನ ಕರಗಳನ್ನು ಅಬ್ರಹಾಮನ ಕರಗಳಲ್ಲಿ ಇಟ್ಟಿದ್ದಾನೆ. ತಂದೆ ನನಗೇನೂ ಮೋಸ ಮಾಡೋದಿಲ್ಲ, ತಂದೆ ನನಗೆ ಹಾಳು ಮಾಡೋದಿಲ್ಲ, ತಂದೆ ಕರಗಳಲ್ಲಿ ನಾನು ಸುರಕ್ಷಿತ ಎಂಬುದಾಗಿ ಅವನು ಹೋಗ್ತಾ ಇದ್ದಾನೆ. ಒಬ್ಬರು ಕೈಗಳಲ್ಲಿ ಇನ್ನೊಬ್ಬರು ಸುರಕ್ಷಿತವಾಗಿದ್ದಾರೆ. ಆಮಾನ್ ಅಂತ ಹೇಳಿದರೆ ಸುದೃಢ ಕರಗಳು. ಆ ಕರಗಳಲ್ಲಿ ನಾವು ಸುರಕ್ಷಿತರು ಎನ್ನುವಂತಹ ಮನೋಭಾವನೆ ಮೊದಲನೆಯ ಪದದ ಅರ್ಥ, ನಂಬಿಕೆ ಎನ್ನುವಂಥದ್ದು. ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಆಲಿಸ್ತೀವಿ. ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು, ಅವರಲ್ಲಿ ನಂಬಿಕೆ ಇಡುವುದೇ ಸರಿಯಾದ ಸಂಬಂಧವೆಂದು ಅವನು ತಿಳಿದುಕೊಂಡಿದ್ದನು. ಆಮಾನ್ ಅಂತ ಹೇಳಿದ್ರೆ ಸುದೃಢ ಕರಗಳು. ದೇವರ ಕರಗಳು ಸುದೃಢವಾದುದು. ಅವರ ಕರಗಳಲ್ಲಿ ನನ್ನ ಕರ ಇದ್ದಿದ್ದಾದರೆ ನಾನು ಯಾವತ್ತಿದ್ರೂ ಸುರಕ್ಷಿತನು. ಇದು ಮೊದಲನೆಯ ಪದ. ಎರಡನೆಯ ಪದ ಬತಾ ಎನ್ನುವಂಥದ್ದು ಅಥವಾ ಮಿಬ್ತಾ ಎನ್ನುವಂಥದ್ದು. ಬತಾ ಅಥವಾ ಮಿಬ್ತಾ ಅಂತ ಹೇಳಿದ್ರೆ ಸುರಕ್ಷತೆಯ ತಾಣ, ದ ಪ್ಲೇಸ್ ಆಫ್ ರೆಫ್ಯೂಜ್. ಆ ಜಾಗದಲ್ಲಿ ನಾನು ಹೋಗಿ ನಿಂತ್ಕೊಂಡ್ರೆ ನನಗೆ ಭಯ ಇಲ್ಲ. ನಂಬಿಕೆ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ಹೋಗಿ ನಾನು ನಿಂತ್ಕೊಳ್ಳೋದು. ಮಳೆಗಾಲದಲ್ಲಿ ಛತ್ರಿ ಅಡಿಯಲ್ಲಿ ಅಥವಾ ಮನೆ ಅಡಿಯಲ್ಲಿ ನಾನಿದ್ದೀನಿ ಅಂದರೆ ನಾನು ಸೇಫ್.
ಚಳಿಗಾಲದಲ್ಲಿ ಬೆಂಕಿಯ ಹತ್ರ ನಾನಿದ್ದೀನಿ ಅಂತ ಹೇಳಿದ್ರೆ ನಾನು ಸುರಕ್ಷಿತ, ನಾನು ಸೇಫ್. ಬಿಸಿಲಿನಲ್ಲಿ ತಂಗಾಳಿ ಬೀಸುತ್ತಿರುವಂತಹ ಒಂದು ಮರದಡಿಯಲ್ಲಿ ನಾನಿದ್ದೀನಿ ಅಂತ ಹೇಳಿದ್ರೆ ನಾನು ತುಂಬ ಸೇಫ್. ಬತ ಅಥವಾ ಮಿಬ್ಥ ಅಂತ ಹೇಳಿದ್ರೆ ನಾನು ದೇವರು ನನಗಾಗಿ ನಿಯೋಜಿಸಿದ ಸ್ಥಳದಲ್ಲಿ ಇರಬೇಕು, ಅಲ್ಲಿ ಮಾತ್ರ ನಾನು ಸುರಕ್ಷಿತನು. ದೇವರು ನನಗಾಗಿ ಮಾಡಿಟ್ಟಂತಹ ಸ್ಥಳದಲ್ಲಿ ನಾನು ನಿಂತ್ಕೊಂಡ್ರೆ ನಾನು ಸುರಕ್ಷಿತ. ದೇವರು ನನಗಾಗಿ ನಿಯೋಜಿಸಿದ ಸ್ಥಳ ಇದೆ ಅಂತ ಹೇಳಿದ್ರೆ ನಾನಲ್ಲಿ ತೊಂದರೆ ಪಡಬೇಕಂತ ಇಲ್ಲ, ಹೆದರಿಕೆ ಪಡಬೇಕಂತ ಇಲ್ಲ. ದೇವರು ನನಗಾಗಿ ನಿಯೋಜಿಸಿದ ಸ್ಥಳದಲ್ಲಿ ನಾನು ಸುರಕ್ಷಿತನು. ಕೀರ್ತನೆ 18:2 ವಾಕ್ಯದಲ್ಲಿ ನಾವು ಕೇಳ್ತೀವಿ, ಪ್ರಭುವೇ ನೀ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚನೆ, ಆತನೇ ನನ್ನ ದೇವ, ನನ್ನಾಶ್ರಯ ದುರ್ಗ, ಗುರಾಣಿ, ಗಿರಿ, ರಕ್ಷಣಾ ಶೃಂಗ. 2ನೇ ಪದ ನಂಬಿಕೆ ಅಂತ ಹೇಳಿದ್ರೆ ದೇವರು ನನಗಾಗಿ ಸಿದ್ಧಪಡಿಸಿದಂಥ ಜಾಗದಲ್ಲಿ, ಸುರಕ್ಷತೆಯ ತಾಣದಲ್ಲಿ ನಾನು ಹೋಗಿ ನಿಂತ್ಕೊಳ್ಳೋದು. ಆ ಸ್ಥಳದಲ್ಲಿ ನಾನು ನಿಂತ್ಕೊಂಡ್ರೆ ಎಲ್ಲವೂ ಕೂಡ ಸೇಫ್ ಆಗಿರ್ತದೆ, ನಾನು ದೇವರಲ್ಲಿ ಸುರಕ್ಷಿತನಾಗಿರ್ತೇನೆ. ಇದು 2ನೇ ಪದ. 3ನೇ ಪದ ನಂಬಿಕೆದು ಯಹಾಲ್ ಎನ್ನುವಂಥದ್ದು. ಯಹಾಲ್ ಅಂತ ಹೇಳಿದ್ರೆ ಸತ್ಕಾಲದ ನಿರೀಕ್ಷೆ. ಮೊದಲನೇದು ಸುದೃಢ ಕರಗಳು, ದೇವರ ಕರಗಳು ತುಂಬ ಗಟ್ಟಿ, ಅವರ ಕರಗಳಲ್ಲಿ ನಂದು ಕರಗಳಿದ್ರೆ ನಾನು ತುಂಬ ಸೇಫ್. 2ನೇದು ಸುರಕ್ಷತೆಯ ತಾಣ, ಅಲ್ಲಿ ಹೋಗಿ ನಾನು ಸೇರ್ಕೊಂಡ್ರೆ ದೇವರು ನನ್ನನ್ನು ಕಾಯ್ತಾರೆ. 3ನೇದು ಸತ್ಕಾಲದ ನಿರೀಕ್ಷೆ, ದೇವರು ನನ್ನ ಕರಗಳನ್ನು ಹಿಡ್ಕೊಂಡಿದ್ದಾರೆ, ಆ ಸ್ಥಳವನ್ನು ನಾನು ತಲುಪಿದ್ದೀನಿ, ಈಗ ನಾನು ನಿರೀಕ್ಷೆ ಮಾಡಬೇಕಷ್ಟೆ. ಒಳ್ಳೆಯ ಕಾಲ ನನಗೆ ಬರ್ತದೆ ಅಂತ ನಾನು ನಿರೀಕ್ಷಿಸಬೇಕು. ಆಗ ಮಾತ್ರ ನನ್ನ ನಂಬಿಕೆ ಕೆಲಸ ಮಾಡತ್ತೆ. ಸತ್ಕಾಲದ ನಿರೀಕ್ಷೆ, ದೇವರು ನನ್ನ ಪರವಾಗಿದ್ದಾರೆ, ಅವರು ನನ್ನನ್ನು ಪ್ರೀತಿಸ್ತಾರೆ, ಅವರು ದಯಾಮಯಿ, ಅವರು ನನ್ನ ಕೈ ಕೊಡೋದಿಲ್ಲ ಎನ್ನುವಂಥದ್ದು ನಂಬಿಕೆ, ಸತ್ಕಾಲದ ನಿರೀಕ್ಷೆ. ರೈತ ಹೊಲದಲ್ಲಿ ಬೀಜವನ್ನು ಬಿತ್ತಿ ಕಾಯ್ತಾನೆ, ಮಳೆಗಾಗಿ ಕಾಯ್ತಾನೆ, ಆ ಬೀಜ ಹೊಡೆಯೋದಕ್ಕೆ ಕಾಯ್ತಾನೆ, ಬೀಜ ಹೊಸ ಗಿಡ ಆಗೋದಕ್ಕೆ ಕಾಯ್ತಾನೆ, ಅದಾದಮೇಲೆ ಫಸಲಿಗೆ ಕಾಯ್ತಾನೆ. ಆ ಒಂದು ನಿರಂತರ ಸತ್ಕಾಲದ ನಿರೀಕ್ಷೆ, ಪ್ರತಿಯೊಂದು ದಿನವೂ ಆತ ಕಾಯ್ತಾನೆ. ದೇವರು ನಮ್ಮನ್ನು ಸದಾಕಾಲ ಕಾಯ್ತಾರೆ. ಸತ್ಕಾಲದ ನಿರೀಕ್ಷೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆ ಪ್ರೀತಿ ಮೇಲೆ ನಂಬಿಕೆ ಇದ್ದರೆ ನಮಗೆ ಒಳ್ಳೆ ಕಾಲ ಬಂದೇ ಬರ್ತದೆ. ಆ ಒಳ್ಳೆ ಕಾಲದ ನಿರೀಕ್ಷೆ 3ನೇ ಪದ. ದೇವರ ಕರಗಳಲ್ಲಿ ನಾನಿರಬೇಕು, ದೇವರ ಸುರಕ್ಷತೆಯ ತಾಣಕ್ಕೆ ನಾನು ಹೋಗಬೇಕು. 3ನೇದಾಗಿ ಸತ್ಕಾಲದ ನಿರೀಕ್ಷೆ ಮಾಡಬೇಕು. 4ನೇ ಪದ ಯಮನ್ನ ಎನ್ನುವಂಥದ್ದು. ಹಿಂಗಂತ ಹೇಳಿದ್ರೆ ಸಂಬಂಧದ ಶ್ರೀರಕ್ಷೆ. ನಾನು ದೇವರ ನಡುವೆ ಸಂಬಂಧ ಇದ್ದರೆ, ನನ್ನ ಮತ್ತು ದೇವರ ನಡುವೆ ಸಂಬಂಧ ಚೆನ್ನಾಗಿದ್ದರೆ, ನನಗೆ ಈ ಪ್ರಪಂಚದಲ್ಲಿ ಏನೇ ಆಗಲಿ ನನಗೆ ಹೆದರಿಕೆ ಇಲ್ಲ. ಕಷ್ಟಗಳೇ ಬರಲಿ, ನೋವು ಬರಲಿ, ಏನೇ ಹೆಚ್ಚು ಕಡಿಮೆ ಆಗಲಿ, ನನ್ನ ಮತ್ತು ದೇವರ ನಡುವಿನ ಸಂಬಂಧ ಚೆನ್ನಾಗಿರೋದಾದರೆ ನನಗೇನೂ ತೊಂದರೆ ಆಗೋದಿಲ್ಲ ಎನ್ನುವಂಥದ್ದು ಈ ಪದದ ಭಾವನೆ. ಅದ್ಭುತವಾದ ಪದಗಳಿವು. ನಾವು ಕೇಳ್ತೀವಿ ಹಬಕ್ಕೂಕನ ಗ್ರಂಥದಲ್ಲಿ 3ನೇ ಅಧ್ಯಾಯ 17ನೇ ವಚನ, ಅಂಜೂರದ ಮರ ಚಿಗುರದೆ ಹೋದ್ರು, ದ್ರಾಕ್ಷಾಲತೆಗಳಲ್ಲಿ ದ್ರಾಕ್ಷಿಯ ಹಣ್ಣು ಕಾಣದೇ ಹೋದ್ರು, ಹೊಲಗದ್ದೆ ಆಹಾರ ಕೊಡದೇ ಹೋದ್ರು, ಕುರಿ ಹಟ್ಟಿಗಳು ಬರಿದಾದ್ರು, ಕೊಟ್ಟಿಗೆಯಲ್ಲಿ ದನಕರು ಇಲ್ಲದೆ ಹೋದ್ರು, ಕುರಿಗಳು ಬರಿದಾದರು, ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಅದ್ಭುತವಾದ ನಂಬಿಕೆ ಇದು, ಅದ್ಭುತವಾದ ವಿಶ್ವಾಸ ಇದು. ಏನು ಬೇಕಾದರೂ ಆಗಲಿ, ನನಗಿರುವಂಥವರು ದೇವರು, ಅವರು ನನ್ನ ಜೊತೆಗಿದ್ದಾರೆ, ನನ್ನ ಮತ್ತು ಅವರ ನಡುವಿನ ಸಂಬಂಧ ಚೆನ್ನಾಗಿದೆ, ಅಷ್ಟೇ ಸಾಕು. ಸರ್ವವನ್ನು ಈ ಲೋಕದಲ್ಲಿ ನಾನು ಜಯಿಸಬಲ್ಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು
ನಮ್ಮ ಬದುಕಿನಲ್ಲಿ ಆಲೋಚನೆ ಮಾಡಬೇಕು. ಯಾವ ಹಂತದಲ್ಲಿ ನಾವಿದ್ದೀವಿ? ಸುದೃಢ ಕರಗಳಲ್ಲಿ ನಾವಿದ್ದೀವ? ಸುರಕ್ಷತೆಯ ತಾಣವನ್ನು ನಾವು ಹುಡ್ಕೊಂಡು ಹೋಗಿದ್ದೀವ? ಸತ್ಕಾಲದ ನಿರೀಕ್ಷೆ ಮಾಡ್ತಾ ಇದ್ದೀವ? ಅಥವಾ ಸಂಬಂಧದ ಶ್ರೀರಕ್ಷೆಯಲ್ಲಿ ನಾವಿದ್ದೀವ ಅಂತ? ಯಾವುದೇ ಹಂತದಲ್ಲಿ ನಾವಿರಲಿ, ಸಂಬಂಧದ ಶ್ರೀರಕ್ಷೆಯಲ್ಲಿ ನಾವು ಇಲ್ಲದೆ ಇದ್ದರೆ ನಮ್ಮ ನಂಬಿಕೆ ಸುಮ್ಮನೆ ಹಾಳು. ದೇವರು ನಮ್ಮ ಜೊತೆಗಿದ್ದಾರೆ. ನನಗೇನೇ ಆಗಲಿ, ಏನೋ ಹೆಚ್ಚು ಕಡಿಮೆ ಆಗಲಿ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಕಾರ್ಪಣ್ಯಗಳು ನನಗೆ ಬರಲಿ, ನಾನು ಜಯಿಸ್ತೀನಿ. ಕಾರಣ ನನ್ನ ಮೇಲೆ ನಂಬಿಕೆ ಇಲ್ಲ ನನಗೆ, ಬದಲಾಗಿ ನನ್ನನ್ನು ಸೃಜಿಸಿದಂತಹ ಆ ದೇವನಲ್ಲಿ ನನಗೆ ನಂಬಿಕೆ ಇದೆ. ಆತ್ಮೀಯರೇ, ಬನ್ನಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗೋಣ. ಮೊದಲನೇದಾಗಿ ದೇವರ ಸುದೃಢ ಕರಗಳಲ್ಲಿ ನಮ್ಮ ಕರಗಳನ್ನು ಇಡೋಣ. ನಮ್ಮ ಕರಗಳನ್ನು ಆ ದೇವರ ಕರಗಳಲ್ಲಿ ಇಟ್ಟಾಗ ಅವರು ನಮ್ಮನ್ನು ಸುರಕ್ಷತೆಯ ತಾಣಕ್ಕೆ ಕರ್ಕೊಂಡು ಹೋಗ್ತಾರೆ. ಸುರಕ್ಷತೆಯ ತಾಣವನ್ನು ನಾವು ತಲುಪಿದ್ದೇ ಸತ್ಕಾಲದ ನಿರೀಕ್ಷೆಯನ್ನು ಮಾಡೋಣ. ಒಳ್ಳೆಯ ಕಾಲ ನನಗೆ ಬರುತ್ತೆ ಎಂಬುದನ್ನು ಆಲೋಚಿಸೋಣ. ಅಂತಿಮವಾಗಿ ಆ ದೇವನ ಸಂಬಂಧದಲ್ಲಿ, ಆತನ ಶ್ರೀರಕ್ಷೆಯಲ್ಲಿ ಎಲ್ಲವೂ ನಮಗೆ ಒಳ್ಳೆಯದಾಗತ್ತೆ ಎಂಬುದಾಗಿ ಭಾವಿಸೋಣ. ತಂದೆಯಾದ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಕರಗಳನ್ನು ಜೋಡಿಸೋಣ, ಆ ದಯಾಮಯ ದೇವನಲ್ಲಿ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯೇ, ನಿಮ್ಮಲ್ಲಿ ಸಂಪೂರ್ಣ ನಂಬಿಕೆ ಇರಿಸಿದ್ದೇವೆ. ನಮ್ಮ ದಿನನಿತ್ಯದ, ನಮ್ಮ ಕುಟುಂಬದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿಮ್ಮಲ್ಲಿ ಸಮರ್ಪಿಸ್ತೇವೆ. ನಿಮ್ಮ ಸುದೃಢ ಕರಗಳು ನಮ್ಮನ್ನು ಕಾಯಲಿ. ನಿಮ್ಮ ಸುದೃಢ ಕರಗಳು ನಮ್ಮನ್ನು ಸುರಕ್ಷತೆಯ ತಾಣಕ್ಕೆ ಕರೆದೊಯ್ಯಲಿ. ಆ ಸುರಕ್ಷತೆಯ ತಾಣದಲ್ಲಿ ನಾವುಗಳೆಲ್ಲರೂ ಕೂಡ ಸತ್ಕಾಲದ ನಿರೀಕ್ಷೆಯಲ್ಲಿ ನಮ್ಮನ್ನೇ ತೊಡಗಿಸಿಕೊಳ್ಳುವಂಥವರಾಗಲಿ. ಅಂತಿಮವಾಗಿ ಇವೆಲ್ಲದರಗಳ ಫಲವಾಗಿ ನಾವು ಆ ದೇವರ ಸಂಬಂಧದ ಶ್ರೀರಕ್ಷೆಯಲ್ಲಿ ಸದಾಕಾಲ ನಮ್ಮ ಕ್ರಿಸ್ತೀಯ ಜೀವನವನ್ನು ನಡೆಸುವಂತಾಗಲಿ. ತಂದೆಯಾದ ದೇವರು ಈ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನ ಮುನ್ನಡೆಸಲಿ. ಆಮೆನ್. ಕರ್ತರಿಗೆ ನಮಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಧರ್ಮ. ಪ್ರೀತಿ, ಪ್ರೇಮ, ನ್ಯಾಯ, ನೀತಿಗಳೊಂದಿಗೆ ಸತ್ಯ, ಶಾಂತಿ, ಸಹನೆ ಹಾಗೂ ಸ್ಫೂರ್ತಿಗಳನ್ನು ನೀಡಲು ಮುಗ್ಧ ಪುಟಾಣಿಗಳೊಂದಿಗೆ ನಾವು ಪ್ರಾರ್ಥಿಸೋಣ.